ನಾವ್ಯಾರು ಗೊತ್ತಾ ನಮ್ಮ ಮೇಲೆ ಕೈ ಮಾಡೋಕೆ ಬರ್ತೀಯಾ ಹೀಗಂತ ಎಲೆಕ್ಟ್ರಾನಿಕ್ ಅಂಗಡಿ ಮಾಲಕನೊಬ್ಬ ಪೌರ ಕಾರ್ಮಿಕನ ಮೇಲೆ ಹಲ್ಲೆ ನಡೆಸಿದ ಘಟನೆ ಉಡುಪಿಯಲ್ಲಿ ನಡೆದಿದೆ. ನಗರದ ಸಿಟಿ ಬಸ್ ನಿಲ್ದಾಣದ ಆವರಣದಲ್ಲೇ ಈ ಅಮಾನವೀಯ ಹಲ್ಲೆ ನಡೆದಿದೆ. ನಿಟ್ಟೂರು ನಿವಾಸಿ ಸಂಜು ಮಾದರ್ ಹಲ್ಲೆಗೊಳಗಾದ ಪೌರ ಕಾರ್ಮಿಕ. ಎಲ್ಲ ಕಸ ಒಟ್ಟಿಗೆ ಕೊಡಬೇಡಿ, ಕಸಗಳನ್ನು ವಿಂಗಡಿಸಿ ಕೊಡಬೇಕು ಅಂತಂದದ್ದೇ ತಡ. ಕಾರ್ಮಿಕರಿಗೆ ಸಾರ್ವಜನಿಕವಾಗಿ ಹಲ್ಲೆ ಮಾಡಿದ ಅಂಗಡಿ ಮಾಲೀಕ ಬೆದರಿಕೆ ಒಡ್ಡಿದ್ದಾನೆ. ಸ್ಥಳಕ್ಕೆ ಬಂದ ನಗರಸಭಾ ಅಧಿಕಾರಿಗಳನ್ನು ಕ್ಯಾರ್ ಮಾಡದ ಈತ ಅಧಿಕಾರಿಯ ಎದುರೇ ಮತ್ತೆ ಕಾರ್ಮಿಕನಿಗೆ ಹಲ್ಲೆ ನಡೆಸಿದ್ದಾನೆ. ಮಾಲೀಕನ ಈ ಕೃತ್ಯಕ್ಕೆ ಆತನ ಸಿಬ್ಬಂದಿಗಳು ಕೂಡ ಸಾಥ್ ನೀಡಿದ್ದಾರೆ.